A valuable time for this beautiful morning. We extend our appreciations for your presence today. It gives me much pleasure to welcome all the eminent guests and each one present here. So without wasting further time, let's start this event with prayer. Do you say we gather here to tell you on this very special day we're all so very happy to wish and to you say welcome one and all of you to celebrate this wonderful day. We hope to entertain you, make you happy, come on day. Welcome one and all of you to celebrate this wonderful day. We hope to entertain you, make you happy, come on day. So join in the celebration, it's time to pay our due. That was carefully prepared and brought out just for you. Welcome one and all of you to celebrate this wonderful day. We hope to entertain you, make you happy, come on day. Welcome one and all of you to celebrate this wonderful day. We hope to entertain you, make you happy, come on day. So join in the celebration, it's time to pay our due. That was carefully prepared and brought out just for you. Welcome one and all of you to celebrate this wonderful day. We hope to entertain you, make you happy, come on day. Welcome one and all of you to celebrate this wonderful day. We hope to entertain you, make you happy, come on day.
student. One who presenting here on behalf of our school happily welcome you, sir. Next, I welcome you, sir, Janab Beauty Abbas, President of Juma Masjid Kotepura Ullal. Of Syed Madani Educational Institution, Alakote Ullal. He is our chief guest today. I welcome you, sir, today's Gala Day program wholeheartedly. Today's chief guest, TIPPU Sulthan School Betterment Committee member, Ullal Juma Masjid Hammappa. He is also along with us. Graceful welcome you, sir. Abdul Samad, TIPPU Sulthan School Secretary of Betterment Committee. Today we got another guest, Janab M.H. Malar, Headmaster of TIPPU Sulthan School, Kotepura Ullal. Very happy to welcome you, sir. Teachers and staffs of our school. I welcome Kotepura media staff, Asif. Finally, I heartily welcome parents of the student. Thank you one and all. ನನ್ನ ಹೆಸರು ಮೊಹಮ್ಮದ್ ಮನ್ಸೂರ್ ಅಂತ. ನನ್ನ ಹುಟ್ಟೂರು ಮುಲ್ಕಿ. ಉಳ್ಳಾಳ ಪೊಲೀಸ್ ಠಾಣೆಯಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇವತ್ತು ಬಹಳ ಒಂದು ಸಂತೋಷಕರವಾದಂತಹ ಒಂದು ಸುಸಂದರ್ಭ ಅಂತ ನಾನು ಭಾವಿಸ್ತೀನಿ. ತಮಗೆಲ್ಲರಿಗೂ ಕನ್ನಡ ಗೊತ್ತಿದೆಯಲ್ಲ? ಇಂಗ್ಲೀಷ್, ಕನ್ನಡ. ಹಾಗೆ ಇಲ್ಲಿ ತಾವೆಲ್ಲರೂ ಕೂಡ ಹೆತ್ತವರು ತಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಮುಂದಾಲೋಚನೆಯನ್ನಿಟ್ಟುಕೊಂಡು ಇಲ್ಲಿ ಬಂದು ಸೇರಿದ್ದೀರಿ. ಶಿಕ್ಷಣದ ಬಗ್ಗೆ ಅಗಾಢವಾದಂತಹ ಪ್ರೀತಿ ಮತ್ತು ಗೌರವದೊಂದಿಗೆ ತಾವೆಲ್ಲರೂ ಇಲ್ಲಿ ಸೇರಿರತಕ್ಕಂತಹ ತಮ್ಮ ಆ ಮನಸ್ಸಿಗೆ ವೈಯಕ್ತಿಕವಾಗಿ ನಾನು ಗೌರವವನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರಿಯ ಹೆತ್ತವರೇ, ಇವತ್ತು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಹೆತ್ತವರ ಕರ್ತವ್ಯಗಳೇನು ಅನ್ನೋದನ್ನು. ಬಹುಶಃ ನಾನು ಕಂಡ ಮಟ್ಟಿಗೆ ಹೆಚ್ಚಿಗೆಯಾಗಿ ನಾವು ಅನುಸರಣೆಯನ್ನು ಮಾಡ್ತೀವಿ. ಅದು ಹೇಗೆ ಅಂತ ಹೇಳಿದರೆ, ನಮ್ಮ ಮಗು ಎಷ್ಟು ಅಂಕಗಳನ್ನು ಪಡೆದಿದೆ ಅನ್ನೋದನ್ನು ತಿಳಿದುಕೊಂಡು ತೃಪ್ತಿ ಪಡುವುದಕ್ಕಿಂತಲೂ ಹೆಚ್ಚಿಗೆಯಾಗಿ ಪಕ್ಕದ ಮನೆಯಲ್ಲಿ ಒಂದು ಮಗು ಎಷ್ಟು ಅಂಕವನ್ನು ಪಡೆದಿದೆ ಅನ್ನುವ ಬಗ್ಗೆ ನಾವು ಒಂದು ತಾಳೆಯನ್ನು ನೋಡೋದನ್ನು ಮಾಡ್ತೀವಿ. ದಯವಿಟ್ಟು ಈ ರೀತಿ ಆಗಬಾರ್ದು. ಕಾರಣ ಏನು ಅಂತ ಹೇಳಿದರೆ, ಆ ಮಗುವಿಗೆ ತನ್ನದೇ ಆದಂತಹ ಒಂದು ಬುದ್ಧಿಶಕ್ತಿ ಮತ್ತು ಭಾವನೆಗಳಿರುತ್ತೆ. ಅವುಗಳೆಲ್ಲವನ್ನು ಗೌರವಿಸ್ತಕ್ಕಂತಹ ಮತ್ತು ಆ ಒಂದು ಮಗುವಿನ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂತಹ ಭಾವನೆಗಳು ಹೆತ್ತವರದಾಗಿರಬೇಕು. ರಕ್ಷಕರು, ಅದರಲ್ಲೂ ತಂದೆ ಮತ್ತು ತಾಯಿಯಂದಿರು. ಮಿಗಿಲಾಗಿ ಶಿಶು ತನ್ನ ಬಾಲ್ಯದಲ್ಲಿಯೇ ತರಗತಿಗೆ ಹೋಗತಕ್ಕಂಥ ಸಂದರ್ಭದಲ್ಲಿ ಇವತ್ತು ತಾವು ಹೇಗೆ ಇಲ್ಲಿ ಬಂದು ಎಲ್ಲರೂ ಜೊತೆಯಾಗಿ ಸೇರಿದ್ದೀರಾ, ಅದೇ ರೀತಿ ಪ್ರತಿ ಸಂದರ್ಭದಲ್ಲಿಯೂ ಕೂಡ ಅಧ್ಯಾಪಕರುಗಳ ಜೊತೆ ತಾವುಗಳು ಸಮಾಲೋಚನೆಯನ್ನು ನಡೆಸಬೇಕು. ಪ್ರತಿ ಸಂದರ್ಭ ತರಗತಿಗೆ ಭೇಟಿ ಮಾಡಿ ಅಧ್ಯಾಪಕರ ಜೊತೆ ಸಮಾಲೋಚನೆ ಮಾಡೋದರಿಂದ ತಾವುಗಳು ಬಹಳ ಉತ್ಸುಕರಾಗಿದ್ದೀರಿ ಮತ್ತು ಮಗುವಿನ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ತಾವುಗಳು ಉತ್ತಮ ಹೆಜ್ಜೆಯನ್ನಿಟ್ಟಿದ್ದೀರಿ ಅನ್ನತಕ್ಕಂತಹ ಭಾವನೆಗಳು ಅಧ್ಯಾಪಕರಲ್ಲಿ ಮೂಡುವುದರ ಜೊತೆಗೆ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಡಲು ಶಕ್ತ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ತಾವು ಪದೇ ಪದೇ ತರಗತಿಗೆ ಭೇಟಿ ನೀಡಿ ತಮ್ಮ ಮಗುವಿನ ಬರಹಗಳು ಹೇಗಿದೆ, ಅಕ್ಷರಾಭ್ಯಾಸಗಳು ಹೇಗಿದೆ,
ಓದುವುದರಲ್ಲಿ ಹೇಗಿದೆ ಅನ್ನೋದನ್ನು ತಾವು ಅರಿತುಕೊಳ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ತೀನಿ. ಈ ಕಾರಣದಿಂದ ನಿಮ್ಮೆಲ್ಲರ ಮನಸ್ಸುಗಳು ನಮ್ಮ ಮಗು ದೊಡ್ಡದಾಗಿ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿ ಉತ್ತುಂಗಕ್ಕೆ ಹೋಗಿ ಒಂದು ಸ್ಥಾನದಲ್ಲಿ ನಾವು ಕಾಣಬೇಕು ಅನ್ನತಕ್ಕಂಥ ಆಶೆಯು ಖಂಡಿತವಾಗಲೂ ಪೂರೈಸುವುದರಲ್ಲಿ ಸಂದೇಹಗಳಿಲ್ಲ. ಇದು ನಿಸ್ಸಂದೇಹವಾಗಿಯೂ ಸಂದೇಹಾತೀತ. ಇವತ್ತು ನಾವು ಕಾಣ್ತೀವಿ, ಪ್ರತಿಯೊಂದು ಹೆತ್ತವರು ತಮ್ಮ ಮಕ್ಕಳು ಈ ರೀತಿ ಓದಬೇಕು, ಉನ್ನತ ವ್ಯಾಸಂಗಕ್ಕೆ ಹೋಗಬೇಕು, ಕೆಲಸಕ್ಕೆ ಸೇರಬೇಕು, ಸರ್ಕಾರಿ ಹುದ್ದೆಗಳಿಗೆ ಬರಬೇಕು, ಒಬ್ಬ ಉತ್ತಮ ವ್ಯಕ್ತಿಯಾಗಿ ಸಮಾಜದಲ್ಲಿ ರೂಪುಗೊಳ್ಳಬೇಕು ಅಂತ ಕಂಡ ಕನಸಿನ ಬಳಿಕ ಹೆತ್ತವರಿಗಿರುವಂತಹದ್ದು ಕಟ್ಟಕಡೆಯದಾಗಿ ನನ್ನ ಮಗು ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಚೆನ್ನಾಗಿರಬೇಕು, ಅವನು ಚೆನ್ನಾಗಿ ಬದುಕಬೇಕು ಅನ್ನೋದು ಮಾತ್ರ ಇದೆ. ಆದರೆ ವಿದ್ಯಾರ್ಥಿಗಳು ಈ ಬಗ್ಗೆ ಚಿಂತೆಗಳನ್ನೇ ಮಾಡೋದಿಲ್ಲ. ಬಹುಶಃ ಅವರಿಗೆ ಓದಬೇಕು ಮತ್ತು ಉನ್ನತ ವ್ಯಾಸಂಗಕ್ಕೆ ಹೋಗಬೇಕು, ಅದು ಯಾವ ರೀತಿಯಿಂದಲೂ ಆಗಿರ್ಬೋದು, ಕಷ್ಟ ಇದ್ದರೂ ಕೂಡ ಉನ್ನತ ವ್ಯಾಸಂಗ ಪಡೆಯುವಲ್ಲಿ ಶಕ್ತರಾಗ್ತಾರೆ. ಆದರೆ ಕಡೆಗೆ ತಮ್ಮ ಹೆತ್ತ ತಂದೆ ತಾಯಿಯಂದಿರ ಬಗ್ಗೆ ನಾನು ಏನನ್ನು ಮಾಡಬೇಕು ಅನ್ನೋ ಬಗ್ಗೆ ಅವರಿಗೆ ಅರಿವಿರುವುದಿಲ್ಲ. ನಾವು ಕೇಳ್ತಾ ಇದ್ದೀವಿ, ಮನೆಯೇ ಮೊದಲ ಪಾಠಶಾಲೆ. ಹಾಗಿರಬೇಕಿದ್ರೆ ಹೆತ್ತವರು ತಾವು ಮೊದಲ ಪಾಠಶಾಲೆಯಾಗಿ ಮಕ್ಕಳನ್ನು ರೂಪುಗೊಳಿಸುವಲ್ಲಿ ಶಕ್ತರಾಗಬೇಕು. ಮಕ್ಕಳಿಗೆ ನಾವು ವಿದ್ಯಾಭ್ಯಾಸವನ್ನು ಕಲಿಸುವುದರ ಜೊತೆಯಾಗಿ ಸಂಸ್ಕೃತಿಯನ್ನು ಮತ್ತು ಗೌರವಗಳನ್ನು ಕೊಡುವುದನ್ನು, ಪ್ರಾಮಾಣಿಕತೆಯನ್ನು ಉತ್ತೇಜಿಸಬೇಕಾಗಿದೆ. ಇವತ್ತಿನ ಕಾಲದಲ್ಲಿ, ಈ ಕಾಲಘಟ್ಟದಲ್ಲಿ ಅದು ಬಹಳಷ್ಟು ಅತ್ಯವಶ್ಯಕವಾಗಿದೆ. ಇವುಗಳ ಜೊತೆಯಾಗಿ ನಾವು ಇನ್ನೂ ಒಂದು ಹೆಜ್ಜೆ ಹೋಗಿ ಮುಂದೆ ಮಾತನಾಡಬೇಕು ಅಂತ ಹೇಳಿದರೆ, ನಾವು ಮಕ್ಕಳ ಯಾರು ನಮ್ಮ ಮಕ್ಕಳು, ಅದು ಇಲ್ಲಿ LKG ಮತ್ತು UKG ವಿದ್ಯಾರ್ಥಿಗಳಿದ್ದಾರೆ. ಇನ್ನು ನಿಮ್ಮ ಮನೆಯಲ್ಲಿ ಉನ್ನತ ವ್ಯಾಸಂಗ ಮಾಡುವ ಮಕ್ಕಳಿರ್ಬೋದು, ಹೆಣ್ಣು ಮಕ್ಕಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ದಯವಿಟ್ಟು ಅವರನ್ನು ಮೊಬೈಲ್ ಫೋನ್ ಅವರು ಬಳಕೆ ಮಾಡ್ತಾರೆ ಅಂತೇಳಿ ಆದರೆ ಅದನ್ನು ನಿಮ್ಮ ಚಾವಡಿ ಕೋಣೆಯಲ್ಲಿ ಅದನ್ನು ಬಳಕೆ ಮಾಡಲು ಅವರಿಗೆ ಅನುವು ಮಾಡಿಕೊಡಿ. ಯಾವುದೇ ಕಾರಣಕ್ಕೂ ಯಾವುದೇ ಕೋಣೆ ಒಳಗಾಗಲಿ, ಅದು ಮೊಬೈಲ್ ಫೋನ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು ಅಥವಾ ಲ್ಯಾಪ್ಟಾಪ್ ಇರ್ಬೋದು, ಅವುಗಳೆಲ್ಲವನ್ನು ಕೂಡ ಚಾವಡಿ ಕೋಣೆಯಲ್ಲಿ ಕಡಿಮೆ ಅವಧಿಯಲ್ಲಿ ಬಳಕೆ ಮಾಡಲು ನೀವು ಅವಕಾಶವನ್ನು ಕಲ್ಪಿಸಿಕೊಡಿ. ಇದು ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ, ಒಂದು ತಾಯಿ ಮುಂಜಾನೆಯಿಂದ ರಾತ್ರಿವರೆಗೆ ಮನೆಯ ಕೆಲಸದಲ್ಲಿ ನಿರತರಾಗಿರ್ತಾಳೆ. ಯಜಮಾನ ಮುಂಜಾನೆ ಕೆಲಸಕ್ಕೆ ಹೋದರೆ ಕತ್ತಲೆಗೆ ಬರ್ತಾನೆ. ಹೌದು, ಈ ಜಗತ್ತಿನಲ್ಲಿ ಒಂದು ತಾಯಿ ಮುಂಜಾನೆ 4 ಗಂಟೆಗೆ ಎದ್ದರೆ ಅವಳ ಪ್ರಾರ್ಥನೆಯ ಬಳಿಕ ಅವಳು ಅಡುಗೆ ಕೋಣೆಗೆ ಹೋದಳು ಅಂತಾದರೆ ಮತ್ತೆ ತಿಂಡಿಗಳನ್ನು ಮಾಡಿ ಮಕ್ಕಳನ್ನು ರೆಡಿ ಮಾಡಿ ಶಾಲೆಗೆ ಕಳಿಸೋದ್ರ ಜೊತೆಗೆ ಶಾಲೆಗೆ ಬಿಟ್ಟು ಬಂದು ಮತ್ತೆ ಪುನಃ ಮಧ್ಯಾಹ್ನದ ಆಹಾರವನ್ನು ಮಾಡಿ, ಮತ್ತೆ ಪುನಃ ಸಂಜೆಯ ತಿಂಡಿಗಳನ್ನು ಮಾಡಿ, ಮತ್ತೆ ಪುನಃ ರಾತ್ರಿ ಆಹಾರವನ್ನು ಮಾಡಿ, ಮತ್ತೆ ಮಗುವಿಗೂ ಗಂಡನಿಗೂ ಏನು ಬೇಕಾಗಿದೆ ಅವುಗಳೆಲ್ಲವನ್ನು ಆಹಾರ ಪದಾರ್ಥಗಳನ್ನು ಕೊಟ್ಟು ಅವಳು ಮಲಗುವಾಗ ರಾತ್ರಿ ಸರಿಸುಮಾರು 12:30 ಗಂಟೆ. ಹಾಗಿದ್ರೆ ಎಲ್ಲ ಸಮಯದಲ್ಲೂ ನಮ್ಮ ತಾಯಂದಿರು ಹೆಚ್ಚಿಗೆಯಾಗಿ ಅಡುಗೆ ಕೋಣೆಯಲ್ಲಿ ಕಾಲವನ್ನು ಕಳೀತಾರೆ. ಇಷ್ಟೆಲ್ಲ ಮಾಡಿಯೂ ಕೂಡ ಆ ಹೆಣ್ಣು ಮಗಳಿಗೆ ಯಾವುದೇ ರೀತಿಯ ಸಂಬಳಗಳು ಮನೆಯಲ್ಲಿರೋದಿಲ್ಲ. ಹಾಗಿದ್ರೆ ಈ ಜಗತ್ತಿನಲ್ಲಿ ಗಂಡನಿಗಿಂತ ಹೆಚ್ಚಿಗೆ ದುಡಿಯುವವಳು ಒಂದು ಮನೆಯಲ್ಲಿ ಹೆಣ್ಣು ಅನ್ನೋದು ಬಹಳ ಸತ್ಯವಾದ ವಿಚಾರವಾಗಿದೆ. ಹಾಗಿರಬೇಕಿದ್ರೆ ಈ ಹೆಣ್ಣು ಮಗಳಿಗೆ ಕೊಡ್ತಕ್ಕಂತಹ ಗೌರವಗಳನ್ನು ಇಲ್ಲಿ ಬಹುಶಃ ಹೆತ್ತವರು ಅಲ್ಲಿ ಹೆಣ್ಮಕ್ಳೇ ಜಾಸ್ತಿ ಬಂದಿದ್ದಾರೆ, ತಾಯಂದಿರು ಜಾಸ್ತಿ ಬಂದಿದ್ದಾರೆ. ಗಂಡಸರು ಬಹಳ ಗೌರವಪೂರ್ಣವಾಗಿ ಅವರನ್ನು ಕಾಣಬೇಕು ಮತ್ತು ಅವರಿಗೆ ತಾವು ಕೊಡ್ತಕ್ಕಂತಹ ಗೌರವಗಳು ಅಭಾರಿಯಾಗಿರಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಇನ್ನು ಇದಕ್ಕಿಂತ ಮಿಗಿಲಾಗಿ ಇವತ್ತಿನ ಕಾಲಘಟ್ಟದಲ್ಲಿ ನೀವುಗಳು ಮೊಬೈಲ್ ಫೋನನ್ನು ಮಕ್ಕಳಿಗೆ ಬಳಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಎಲ್ಲ ಸಮಯವೂ ಅಡುಗೆ ಕೋಣೆಯಲ್ಲಿರೋದ್ರಿಂದ ನಿಮ್ಮ ಒಡನಾಟ ಅಡುಗೆ ಕೋಣೆಯಲ್ಲಿದ್ದಾಗ ಚಾವಡಿ ಕೋಣೆಯಲ್ಲಿ ಅದನ್ನು ನಿಮಗೆ ಅದರ ಬಗ್ಗೆ ನೋಡಲು ಸಾಧ್ಯವಾಗುತ್ತೆ ಮತ್ತು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮಗೆ ಅರಿವಿಗೆ ಬರ್ತದೆ ಅಂತ ಹೇಳ ಬಯಸ್ತೀನಿ. ಇವತ್ತು ಹುಟ್ಟಿದ ಮಗುವಿಗೆ ಮೊಬೈಲ್ ಫೋನ್ ಬಳಕೆ ಮಾಡಲು ಖಂಡಿತವಾಗೂ ತಿಳಿದಿದೆ, ಅದರಿಂದ ನಾವು ಖುಷಿ ಪಡ್ತೀವಿ. ಆದರೆ ಮೊಬೈಲ್ ಫೋನ್ ಬಳಕೆಯಲ್ಲಿ ಮಗು ಟ್ವಿಟರ್ ಬಳಕೆ ಮಾಡುತ್ತೆ, ಫೇಸ್ಬುಕ್ ಬಳಕೆ ಮಾಡುತ್ತೆ, ವಾಟ್ಸಪ್ ಬಳಕೆ ಮಾಡುತ್ತೆ, ಇವುಗಳ ಬಗ್ಗೆ ತಮಗೆ ಅರಿವೇ ಇರುವುದಿಲ್ಲ.
ಅವುಗಳನ್ನು ಕಡಿವಾಣ ಹಾಕಬೇಕು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿಗೆ ಗೌರವಗಳನ್ನು ಮತ್ತು ಅವರಿಗೆ ಆ ರೀತಿಯ ವಿದ್ಯಾಭ್ಯಾಸಕ್ಕೆ ಒತ್ತನ್ನು ಕೊಡಬೇಕು. ಇಷ್ಟು ಮಾತ್ರವಲ್ಲ, ವಿದ್ಯಾಭ್ಯಾಸದ ಜೊತೆಗೆ ಆಟೋಟ ಸ್ಪರ್ಧೆಗೂ ಕೂಡ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಮತ್ತು ಇವತ್ತು ಈ ಕಾಲಘಟ್ಟದಲ್ಲಿ ನಾವು ಕೇಳ್ತಾ ಇದ್ದೀವಿ, ಇತ್ತೀಚೆಗೆ ಕೂಡ ಒಂದು 17 ವರ್ಷದ ಮಗು ಹೃದಯ ಅಪಘಾತದಿಂದ ಮೃತಪಟ್ಟಿತು ಅನ್ನೋದನ್ನು ಇತ್ತೀಚೆಗೆ ನೀವುಗಳು ಕೇಳಿದಿರಿ. ನಮ್ಮ ಬೆಂಗಳೂರು ಜಯದೇವ ಹೃದಯಾಲಯದಲ್ಲಿ ಅಲ್ಲಿಯ ಒಬ್ಬ ಉನ್ನತ ಮಟ್ಟದ ತಜ್ಞ ವೈದ್ಯರು ಇತ್ತೀಚೆಗೆ ಮಾತಾಡೋದನ್ನು ನಾನು ಕೇಳಿದೆ. ಅವರು ಹೇಳ್ತಾರೆ, 7 ವರ್ಷದ ಮಗುವಿಗೂ ಕೂಡ, ಅದು ಶಿಶು, ಅದು ಮಗುವಿಗೂ ಕೂಡ ಹೃದಯಾಘಾತ ಸಂಭವಿಸಿದೆ ಅಂತ ಹೇಳ್ತಾರೆ. ಹಾಗಿದ್ರೆ ಹೆತ್ತವರು ಇಲ್ಲಿ ಗಮನ ಹರಿಸಬೇಕು, ಯಾಕೆ ಈ ರೀತಿ ಹೃದಯಾಘಾತ ಸಂಭವಿಸ್ತದೆ ಅಂತ. ಜಯದೇವ ಆಸ್ಪತ್ರೆಯ ವೈದ್ಯರು ಹೇಳ್ತಾರೆ, ಮಗುವಿಗೆ ಒತ್ತಡದಿಂದ ಹೃದಯಾಘಾತ ಸಂಭವಿಸುತ್ತದೆ ಅಂತ. ಹಾಗಾದರೆ ಆ ಒತ್ತಡ ಅಂದ್ರೇನು? ನೀವು ಬಹಳ ಗಮನ ಕೊಟ್ಟು ಆಲಿಸಬೇಕು. ಒತ್ತಡ ಅಂತ ಹೇಳಿದರೆ ಇವತ್ತಿನ ಮಕ್ಕಳಲ್ಲಿ ತಾವುಗಳು ಮುಂಚಾನೆ ಎದ್ದು ಮಗುವಿನ ಹತ್ರ ಓದು ಅಂತ ಒತ್ತಡವನ್ನು ಹಾಕುವಂತಹದ್ದು. ಅದು ಮಧ್ಯಾಹ್ನ ಬಂದರೂ ಕೂಡ ಓದು ಅಂತ ಹೇಳುವಂತಹದ್ದು, ರಾತ್ರಿ ಬಂದರೂ ಕೂಡ ಓದು ಅಂತ ಹೇಳುವಂತಹದ್ದು. ನಾನು ಕೂಡ ಹಿಂದೆ ಒಬ್ಬ ಅಧ್ಯಾಪಕನಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಇವುಗಳನ್ನು ಹೇಳ್ತಾ ಇದ್ದೆ. ಇವತ್ತು ವೇದಿಕೆಯಲ್ಲಿ ನಮ್ಮ ಪ್ರಾಂಶುಪಾಲರು, ನಮ್ಮ ಮಿತ್ರ ಜೊತೆಗಿದ್ದಾರೆ. ಈ ರೀತಿ ಎಲ್ಲ ಓದಿಸುವುದು. ಯಾವ ಥರ ನಾವು ವಿದ್ಯಾರ್ಥಿಗಳಿಗೆ ಒತ್ತಡವನ್ನು ಜಾಸ್ತಿ ಹಾಕ್ತೇವೋ, ಓದುವ ಬಗ್ಗೆ ಹೆತ್ತವರು ಜಾಸ್ತಿ ಒತ್ತಡವನ್ನು ಹಾಕ್ತಾರೋ, ಅವುಗಳ ಭಾವನೆಗಳನ್ನು ನೀವು ಅರಿಯುವುದಿಲ್ವೋ, ಅವುಗಳ ಮನಸ್ಥಿತಿಯನ್ನು ನೀವು ತಿಳಿದುಕೊಳ್ಳುವುದಿಲ್ವೋ, ಅವರ ಜೊತೆ ನೀವು ಸ್ಪಂದನೆಯನ್ನು ಮಾಡುವುದಿಲ್ವೋ, ಆವಾಗ ಅವರಿಗೆ ಒತ್ತಡದಿಂದ ತಡೆಯಲಾಗದೆ ಈ ರೀತಿಯ ಘಟನೆಗಳು ಸಂಭವಿಸುವುದನ್ನು ವೈಜ್ಞಾನಿಕವಾಗಿ ನಾವು ಕಾಣುತ್ತೇವೆ. ಆ ಕಾರಣದಿಂದ ಮಕ್ಕಳಿಗೆ ನೀವು ಓದುವುದರಲ್ಲಿ ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು. ಈಗ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಹೆಚ್ಚಿಗೆ ಚಳಿ ಪ್ರದೇಶವಾಗಿರೋದ್ರಿಂದ ಮುಂಜಾನೆ ಲಘುಬಗನೆ ತಾಯಿ ಎಬ್ಬಿಸಿ ಮಗುವನ್ನು ಬಸ್ಸಿಗೋ ಅಥವಾ ಆಟೋ ರಿಕ್ಷಕ್ಕೋ ಅಥವಾ ಕರ್ಕೊಂಡು ಹೋಗೋದನ್ನು ನಾವು ಕಾಣ್ತೀವಿ. ನಿಮಗೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. 2005ನೇ ಇಸವಿಯಲ್ಲಿ ಮೂಡುಬಿದ್ರೆಯಲ್ಲಿ ಒಂದು ಆಟೋ ರಿಕ್ಷಾ ಹೋಗ್ತಾ ಇರುತ್ತೆ. ಅದಕ್ಕಿಂತ ಮೊದಲು ಆಟೋ ರಿಕ್ಷಾ ಹೋಗ್ತಾ ಇತ್ತು. ಆಟೋ ರಿಕ್ಷಾದಲ್ಲಿ ತುಂಬ ಮಕ್ಕಳಿದ್ದರು. ನೀವು ನೋಡಿರ್ತೀರಿ, ತುಂಬ ಮಕ್ಕಳು ಅಲ್ಲಿ ಇಲ್ಲಿ ಎಲ್ಲ ನೇತಾಡಿಕೊಂಡು ಬ್ಯಾಗನ್ನು ಹಾಕ್ಕೊಂಡು ಹೋಗ್ತಾಯಿದ್ರು. ಆ ಸಂದರ್ಭದಲ್ಲಿ ನಮ್ಮ ಇಲಾಖೆ ಆ ಆಟೋ ರಿಕ್ಷಾವನ್ನು ನಿಲ್ಲಿಸಿ ಅಷ್ಟು ವಿದ್ಯಾರ್ಥಿಗಳನ್ನು ಹಾಕಬಾರ್ದು, ಕಡಿಮೆ ಮಕ್ಕಳನ್ನು ಹಾಕಬೇಕು ಅಂತ ಪ್ರಕರಣ ದಾಖಲಿಸಿದಾಗ ಎಲ್ಲ ಹೆತ್ತವರು ಬಂದು ಪೊಲೀಸರ ಜೊತೆ ಜಗಳ ಮಾಡಿದರು. ಯಾಕೆ ನೀವು ಮಕ್ಕಳ ಆಟೋ ರಿಕ್ಷಾಕ್ಕೆ ನೀವು ಕೇಸ್ ಹಾಕ್ತೀರಾ, ಯಾಕೆ ಈ ರೀತಿ ಮಾಡ್ತೀರಾ ಅಂತ. ಯಾವ ವಿಚಾರಗಳನ್ನು ಕೂಡ ನಾವು ಒಂದೇ ಬಾರಿಗೆ ಮಾತನಾಡದೆ ಅವುಗಳ ಆಳವನ್ನು ಅರಿತುಕೊಳ್ಬೇಕಾಗಿದೆ. ಆ ಕಾರಣದಿಂದ ನಾವು ಮತ್ತೆ ಸಮಾಧಾನ ಆದಾಗ ಕೆಲವು ದಿನಗಳಲ್ಲಿ ಒಂದು ಆಟೋ ರಿಕ್ಷಾದಿಂದ ಒಂದು ಶಿಶು ರಸ್ತೆಗೆ ಎಸೆಯಲ್ಪಟ್ಟು ಅದು ಮೃತಪಟ್ಟಿತ್ತು. ಒಂದು ಸಣ್ಣ 4ನೇ ತರಗತಿಯ ಶಿಶು. ಯಾಕಿರ್ಬೋದು ಅಂತ ಹೇಳಿದರೆ ತಾವುಗಳು ಆಲಿಸಬೇಕು. ಅವತ್ತು ಡಿಸೆಂಬರ್ ತಿಂಗಳು, ಮಗುವಿಗೆ ಚಳಿ ಇತ್ತು, ನಿದ್ದೆ ಬಂದಿರಲಿಲ್ಲ. ಅಮ್ಮ ಲಘುಬಗನೆ ತಿನ್ನಿಸಿ ಆಟೋ ರಿಕ್ಷಾದಲ್ಲಿ ಕಳಿಸಿದ್ಲು. ಅದು ಬರ್ತಾ ಇರಬೇಕಿದ್ರೆ ಆಟೋ ರಿಕ್ಷಾದ ಮತ್ತೊಂದು ವಾಹನವನ್ನು ಓವರ್ಟೇಕ್ ಮಾಡಿಕೊಂಡು ಹೋದಾಗ, ಈ ರೀತಿ ಓವರ್ಟೇಕ್ ಮಾಡಿದಾಗ ಅದು ತನ್ನ ಸ್ಥಾನಪಲ್ಲಟವಾಗಿ ರಸ್ತೆಗೆ ಎಸೆಯಲ್ಪಟ್ಟು ಮೃತಪಟ್ಟಿದ್ದಾಗಿದೆ. ಕಾರಣ ಏನು ಅಂತ ಹೇಳಿದರೆ ಅದು ನಿದ್ದೆಯ ಮಂಪರಿನಲ್ಲಿತ್ತು. ಆ ಕಾರಣದಿಂದ ಮಕ್ಕಳಿಗೆ ರಾತ್ರಿ ಆದಷ್ಟು ಬೇಗ ನೀವು ನಿದ್ದೆಗಳನ್ನು ಬರೆಸಿ ಮುಂಜಾನೆ ಎದ್ದಾಗ ಅವರಿಗೆ ಒಂದು ಸ್ವಲ್ಪ ಓದಿಸಿ. ಆದರೂ ಕೂಡ ಈ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಬಹಳ ಜಾಗರೂಕತೆಯಿಂದ ಶಿಶುಗಳ ಬಗ್ಗೆ ಗಮನವನ್ನು ಹರಿಸಬೇಕು. ಇನ್ನು ನೀವು ಅಧ್ಯಾಪಕರುಗಳ ಬಗ್ಗೆ 365 ದಿನ ಒಂದು ವರ್ಷದಲ್ಲಿ ಮಕ್ಕಳು ತರಗತಿಯಲ್ಲಿದ್ದಾಗ ಕೆಲವು ದಿನ ನಮ್ಮ ಹೆತ್ತವರ ಜೊತೆ ಮಕ್ಕಳು ಇರ್ತಾರೆ. ನಾವು ಕೂಡ ವಿದ್ಯಾರ್ಥಿಗಳಾಗಿಯೇ ಬಂದವರು. ಈ ಸಂದರ್ಭದಲ್ಲಿ ನೀವು ನೋಡಬೇಕು, ಅಂಕಿಅಂಶಗಳನ್ನು ನೋಡಿದರೆ ತರಗತಿಯಲ್ಲಿ ಮಕ್ಕಳಿದ್ದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅವಘಡಗಳು ನಡೆದಿರೋದಿಲ್ಲ. ಯಾವಾಗ ಮಕ್ಕಳು ಮನೆಯಲ್ಲಿರ್ತಾರೋ ಆ ಸಂದರ್ಭದಲ್ಲಿ ರಜಾ ಅವಧಿಯಲ್ಲಿ ಅವಘಡಗಳು ಸಂಭವಿಸುವುದನ್ನು ನಾವು ಕೇಳ್ತೀವಿ. ಎಂಥ ಅವಘಡಗಳು ಸಂಭವಿಸ್ತದೆ? ಒಂದನೆಯದಾಗಿ ರಜಾ ಅವಧಿಯಲ್ಲಿ 1 ತಿಂಗಳ ಕಾಲ ರಜೆ ಇದ್ದಾಗ ಅಥವಾ ಬೇರೆ ರಜೆ ಇದ್ದಾಗ ಹೆತ್ತವರು ಮನೆಯೊಳಗಿರ್ತಾರೆ, ಅಡುಗೆ ಕೋಣೆಯಲ್ಲಿರ್ತೀರಾ, ಗಮನ ಹರಿಸೋದಿಲ್ಲ. ಮಕ್ಕಳು ಉಜಾಲು ಅಂತ ಹೇಳ್ತೀವಿ ನಾವು, ನೋಡಿರ್ಬೋದು. ಆ ಉಜಾಲನ್ನು ಹಾಕಿರ್ತಾರೆ. ಮಕ್ಕಳು ಉಜಾಲನ್ನು ಹಾಕಿ 4-5 ಮಕ್ಕಳು ಸೇರಿ ಆಟವಾಡಿ ಅದು ತಿರುಗಿಸಿದಾಗ ಆ ಉಂಜಾಲು ಅಂತ ನಾವು ಬ್ಯಾರಿ ಭಾಷೆಯಲ್ಲಿ ಕರಿತೀವಿ, ಅದರ ಹಗ್ಗ ಇಲ್ಲಿ ಕುತ್ತಿಗೆಗೆ ಬಿದ್ದು ಮೃತಪಟ್ಟದ್ದನ್ನು ನಾನು ಕಂಡಿದ್ದೀನಿ.
ಅಷ್ಟು ಮಾತ್ರ ಅಲ್ಲ, ರಜಾ ಅವಧಿಯಲ್ಲಿ ಮಕ್ಕಳು ಮಳೆಗಾಲಕ್ಕೆ ಮೀನು ಹಿಡಿಯುವಂತಹ ಒಂದು ಇದಕ್ಕೆ ಹೋಗಿ ಅಲ್ಲಿ ಈ ಹಳ್ಳದಲ್ಲಿ ಅಲ್ಲಿಯೂ ಕೂಡ ಜಾರಿ ಬಿದ್ದು ಮೃತಪಟ್ಟದ್ದನ್ನು ಕೂಡ ನಾವು ಕಂಡಿದ್ದೀವಿ. ಇನ್ನು ರಜಾ ಅವಧಿಯಲ್ಲಿ ಸ್ಕೂಟರ್ ಹೊರಗಿಟ್ಟಾಗ ಅದರ ಕೀಯನ್ನು ಆನ್ ಮಾಡಿ ಇಟ್ಟು ಮನೆಯೊಳಗೆ ಬಂದಾಗ ಮಗು ಪ್ರೆಸ್ ಮಾಡಿ ಸ್ಕೂಟಿ ಹೋಗಿ ಗೋಡೆಗೆ ಹೊಡೆದು ಮೃತಪಟ್ಟದ್ದನ್ನು ಕೂಡ ಕಂಡಿರ್ತೀವಿ. ಹಾಗಿದ್ರೆ ಅಧ್ಯಾಪಕರುಗಳು 365 ದಿನಗಳಲ್ಲಿಯೂ ಕೂಡ ಮಕ್ಕಳ ಬಗ್ಗೆ ಬಹಳ ಪೂರ್ಣವಾಗಿ ಗಮನ ಹರಿಸ್ಕೊಳ್ತಾರೆ. ಆದರೆ ನಾವುಗಳು ಗಮನ ಹರಿಸೋದ್ರಲ್ಲಿ ಬಹಳ ಹಿಂದೇಟನ್ನು ಹಾಕಿದ್ದೀವಿ ಅನ್ನೋದನ್ನು ಇಲ್ಲಿ ಹೇಳ ಬಯಸ್ತೀನಿ. ನೀವುಗಳು ದಯವಿಟ್ಟು ಮಕ್ಕಳಿಗೆ ಒತ್ತಡ ಕೊಡುವುದಕ್ಕಿಂತ ಮುಂಚಿತವಾಗಿ ಮಕ್ಕಳ ಆಟೋಟ ಸ್ಪರ್ಧೆಯಲ್ಲಿಯೂ ಕೂಡ ಜಾಸ್ತಿ ಗಮನವನ್ನು ನೀವು ಹರಿಸಬೇಕಾಗಿದೆ. ಮಕ್ಕಳು ಇವತ್ತು ಎಲ್ಲಿಯೂ ಕೂಡ ಗ್ರೌಂಡಲ್ಲಿ ನಮಗೆ ಆಟಗಳನ್ನು ಆಡೋದನ್ನು ನಾವು ಕಾಣ್ತಾ ಇಲ್ಲ. ಕಾರಣ ಬರೀ ಮೊಬೈಲ್ ಫೋನ್ಗಳು. ಇನ್ನು ಮಕ್ಕಳೇನು ಮೊಬೈಲ್ ಫೋನಲ್ಲಿ ಇರ್ತಾರೆ, ಹೆತ್ತವರು ಕೂಡ ಮೊಬೈಲ್ ಫೋನಲ್ಲಿದ್ದು ನೀನು ಓದು ಅಂತ ಹೇಳಿದರೆ ಖಂಡಿತವಾಗಲೂ ಅದು ಸರಿಯಾಗಲಾರದು. ಮಕ್ಕಳ ಹತ್ರ ಹೇಳೋದು ನೀನು ಓದು ಮಗು ಅಂತ, ನಾವು ಹೊರಗಿಂದ ಮೊಬೈಲ್ ಫೋನಲ್ಲಿ ನಾವು ಕೆಲಸ ಮಾಡ್ತಾ ಇದ್ರೆ ಖಂಡಿತವಾಗಲೂ ಮಗುವಿನ ಮನಸ್ಸಿನಲ್ಲಿ ಅದು ಸಮರ್ಪಕವಾದ ವಿದ್ಯೆಯನ್ನು ಕೊಡಲು ಸಾಧ್ಯವಾಗಲಾರದು. ಇಷ್ಟು ಮಾತ್ರ ಅಲ್ಲದೆ ಇವತ್ತು ನೀವು ಮಗುವಿನ ಪುಸ್ತಕದ ಜೊತೆ ಮಾತನಾಡಬೇಕಾಗಿದೆ. ಅದು 1ನೇ ತರಗತಿಯಿಂದಲೇ ಇರಲಿ. ಇವತ್ತು ಮಗು ಬಂದಾಗ ಏನನ್ನ ಮಾಡಿತು, ಅಕ್ಷರಾಭ್ಯಾಸವನ್ನು ತಾನೇ ಅದನ್ನು ಕಲಿಸಬೇಕಾಗಿದೆ, ಅದನ್ನು ಗಮನ ಹರಿಸಬೇಕಾಗಿದೆ. ಅದು ತಂದೆ ಮತ್ತು ತಾಯಿ ಹೆತ್ತವರು ಆ ಕುರಿತಾಗಿ ನೀವು ನೋಡಿದರೆ ಮಗುವಿನಲ್ಲಿ ಇನ್ನೂ ಕೂಡ ಹೆಚ್ಚಿನ ಆಸಕ್ತಿ ಮೂಡಲು ಸಾಧ್ಯವಾಗುತ್ತದೆ. ಮತ್ತು ನಿಮ್ಮ ಮನೆಯಲ್ಲಿ ದೊಡ್ಡ ಮಕ್ಕಳಿದ್ದರೂ ಕೂಡ ನೀವು ದಯವಿಟ್ಟು ಮಕ್ಕಳ ಪುಸ್ತಕದ ಹಿಂದಿನ ಪುಟಗಳನ್ನು ನೋಡಬೇಕು, ಕಡೆಯ ಪುಟಗಳನ್ನು. ಆ ಪುಟಗಳಲ್ಲಿ ಏನನ್ನು ಮಗು ಬರೆದಿದೆ, ಯಾವ ಭಾಷೆಗಳನ್ನು ಬರೆದಿದೆ, ಯಾವ ವಿಷಯಗಳನ್ನು ಬರೆದಿದೆ, ಅಂಥ ವಿಷಯಗಳನ್ನೆಲ್ಲ ಹಿಂದಿನ ಪುಟದಲ್ಲಿ ಅವುಗಳು ಬರೆದಿರ್ತದೆ. ಮತ್ತು ಮಕ್ಕಳ ಬ್ಯಾಗನ್ನು ಕೂಡ ನೀವು ಚೆಕ್ ಮಾಡಬೇಕು. ಎಷ್ಟು ಹೆತ್ತವರು ಚೆಕ್ ಮಾಡಿದಿರಿ? ಖಂಡಿತವಾಗ್ಲೂ ಮಾಡ್ತಾ ಇಲ್ಲ. ಅದರಲ್ಲಿ ಏನಿದೆ, ಆ ಬ್ಯಾಗಿನೊಳಗೆ ಏನೆಲ್ಲ ಇರ್ತದೆ ಅನ್ನೋದನ್ನು ಕೂಡ ನೀವು ನೋಡಬೇಕು. ಒಟ್ಟಾರೆಯಾಗಿ ನೀವು ಒಂದು ಫ್ರೇಮಿನಿಂದ ಹೊರಗೆ ಬರಬೇಕಾಗಿದೆ. ನೀವು ತಾಳೆ ನೋಡೋದು ಮತ್ತು ಅನುಸರಿಸುವುದನ್ನು ಬಿಡಬೇಕಾಗಿದೆ. ಮಗುವಿಗೆ ಆದಂತಹ ಗೌರವ ಮತ್ತು ಮಗುವಿಗೆ ಆದಂತಹ ಪೂರ್ಣ ಸ್ವಾತಂತ್ರ್ಯವನ್ನು ತಾವುಗಳು ಕೊಡಬೇಕಾಗಿದೆ. ಯಾವ ರೀತಿ ಫ್ರೇಮಿನ ಒಳಗಿದ್ರೆ ನಾವು ಅದರ ಒಳಗೇನೆ ಇರ್ತೀವಿ. ಆ ಫ್ರೇಮನ್ನು ಬಿಟ್ಟು ನಾನು ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಪಾಠವನ್ನು ಮಗುವಿಗೆ ಹೆತ್ತವರು ಮಾಡುವುದರ ಮೂಲಕ ಸಮಾಜದಲ್ಲಿ ಉನ್ನತದ ಹಾದಿಗೆ ಹೋಗಲು ಸಾಧ್ಯ ಅನ್ನೋದನ್ನು ಹೇಳ ಬಯಸ್ತೀನಿ. ಇನ್ನು ಮನೆಯಲ್ಲಿ ಗಂಡು ಮತ್ತು ಹೆಣ್ಣು ಇದ್ದರೆ ನಾವು ಇದನ್ನು ಲಿಂಗ ಮತ್ತು ಲಿಂಗತ್ವ ಅಂತ ಕರಿತೀವಿ. ಗಂಡು ಮಗು ಇದ್ದರೆ ಅವನು ಬೆಳಿಗ್ಗೆವರೆಗೆ ಮಲಗಿರ್ತಾನೆ. ಹೆಣ್ಣು ಮಗಳಿದ್ದರೆ ಅವಳು ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮಾಡಿ, ಮನೆ ಗುಡಿಸಿ, ತಾಯಿ ಜೊತೆ ಕೆಲಸ ಮಾಡಿ, ಅಡುಗೆ ಎಲ್ಲ ಮಾಡಿ ಮತ್ತೆ ಅವಳನ್ನು ತರಗತಿಗೆ ಕಲಿಸುವಂತಹದ್ದಾಗತ್ತೆ. ಇಲ್ಲಿ ಗಂಡು ಮಗುವಿಗೆ ಸ್ವಲ್ಪ ಗೌರವಗಳನ್ನು ಜಾಸ್ತಿ ಕೊಡೋದು, ಹೆಣ್ಣು ಮಗಳಿಗೆ ಕಡಿಮೆ ಗೌರವಗಳನ್ನು ಕೊಡುವುದನ್ನು ನಾವು ಕಾಣ್ತಾ ಇದ್ದೀವಿ. ಇದನ್ನು ನಾವು ಲಿಂಗ ಮತ್ತು ಲಿಂಗತ್ವ ಅಂತ ಕರಿತೀವಿ. ಈ ರೀತಿ ಯಾವುದೂ ಕೂಡ ಮನೆಯಲ್ಲಿ ಆಗಕೂಡದು. ಗಂಡು ಮಗುವಿಗೂ ಕೂಡ ಮನೆ ಕೆಲಸ ಮಾಡಲಿಕ್ಕೆ ಸಾಧ್ಯ, ಅವನಿಗೂ ಕೂಡ ಅಡುಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ, ಅವನಿಗೂ ಕೂಡ ನೆಲ ಒರೆಸಲಿಕ್ಕೆ ಸಾಧ್ಯ. ಸಮಾನವಾದಂತಹ ಅವಕಾಶಗಳನ್ನು ಗಂಡು ಮತ್ತು ಹೆಣ್ಣಿಗೆ ಕೊಡುವಂತಹದನ್ನು ನೀವು ಮಾಡಬೇಕು. ಇನ್ನು ಬಹಳ ಮುಖ್ಯವಾಗಿ ಸಂಚಾರದಲ್ಲಿ ಇವತ್ತು ನೋಡ್ತಾ ಇದ್ದೀವಿ, ಜಗತ್ತಿನಲ್ಲಿ ಅಪಘಾತಗಳಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಸಂಚಾರದಲ್ಲಿ ರಸ್ತೆ ವಾಹನ ಅಪಘಾತದಲ್ಲಿ ಮೃತಪಡೋದನ್ನು ಕಾಣ್ತೀವಿ. ಹೆಚ್ಚಿಗೆ SSLC ಆದಾಗ ಮಕ್ಕಳಲ್ಲಿ ಹೆಣ್ಣು ಮಗು ಆದರೆ ನನಗೆ ಸ್ಕೂಟಿ ಬೇಕು, ಗಂಡು ಮಗು ಆದರೆ ಬೈಕ್ ಬೇಕು ಅಂತ ನೀವು ಕೇಳ್ತಾರೆ. ಅವರು ಅದನ್ನು ನೀವು ಕೊಡ್ತೀರಾ? ಆದರೆ ಅವರಿಗೆ 18 ವರ್ಷಕ್ಕಿಂತ ಮುಂಚಿತವಾಗಿ ನೀವು ಕೊಟ್ಟರೆ ಅವರಿಗೆ ಸಂಚಾರದ ನಿಯಮಗಳು ಗೊತ್ತಿರೋದಿಲ್ಲ. ಅತಿ ವೇಗದಿಂದ ಹೋಗ್ತಾರೆ, ಯೂ ಟರ್ನ್ ಹೇಗೆ ಮತ್ತೇನು ಇನ್ನೇನು ಗೊತ್ತಿರೋದಿಲ್ಲ. ವೇಗವಾಗಿ ಹೋಗೋದ್ರ ಮೂಲಕ ಅಪಘಾತ ಸಂಭವಿಸುತ್ತದೆ. ಒಂದು ಉತ್ತಮವಾದ ಸಮಾಜದಲ್ಲಿ ಉನ್ನತಕ್ಕೆ ಏರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಮರಣಪ್ಪುವುದನ್ನು ನಾವು ಕಾಣ್ತೀವಿ. ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ನಾವು ಮಾತನಾಡುವ ಇಷ್ಟು ವಿಚಾರಗಳನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ. ಇವುಗಳನ್ನು ತಾವು ಗಮನ ಹರಿಸ್ತೀರಿ ಅಂತ ಭಾವಿಸ್ತೀನಿ. ಮತ್ತು ನನ್ನ ಈ ಮಾತಿನಲ್ಲಿ ಎಲ್ಲ ಮಾತುಗಳು ತಮ್ಮ ಮೇಲೆ ಮತ್ತು ವಿದ್ಯಾರ್ಥಿಗಳ ಮೇಲೆ ಇರತಕ್ಕಂತಹ ಅತಿಯಾದ ಅಭಿಮಾನದಿಂದ ಅಂತೆಂದು ಭಾವಿಸಿ, ನನ್ನ ಮಾತಿನಲ್ಲಿ ಯಾವುದಾದ್ರೂ ಲೋಪಗಳಿದ್ದರೆ ಅವುಗಳನ್ನು ಇದೇ ವೇದಿಕೆಯಲ್ಲಿ ಕ್ಷಮಿಸಿ ಅಂತ ನಿಮ್ಮಲ್ಲಿ ವಿನಂತಿಸುತ್ತಾ, ಕಡೆಯದಾಗಿ ಇವತ್ತಿನ ಈ ಅವಕಾಶದಲ್ಲಿ ಪರಮಾತ್ಮನು ಈ ಒಂದು ತರಗತಿಯನ್ನು ಇನ್ನೂ ಉತ್ತುಂಗಕ್ಕೇರಿಸಿ ದೊಡ್ಡ ಮಟ್ಟಿನಲ್ಲಿ ಇಲ್ಲಿ ಒಂದು ವಿದ್ಯಾಸಂಸ್ಥೆ ನಡೆದು ಇಲ್ಲಿರ್ತಕ್ಕಂಥ ಅಧ್ಯಾಪಕರು ಕೂಡ ವಿದ್ಯಾರ್ಥಿಗಳ ಜೊತೆ ಸಮಾಲೋಚನೆ ಮಾಡಿ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗವನ್ನು ಪಡೆಯಲಿ ಅಂತ ಆ ಪರಮಾತ್ಮನಲ್ಲಿ ವಿನಂತಿಸುತ್ತಾ ಈ ಒಂದು ಸಂದರ್ಭದ ಉದ್ಘಾಟನೆಯನ್ನು ಪರಮಾತ್ಮನ ಹೆಸರಿನಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳುತ್ತಾ ನನ್ನ ಮಾತನ್ನು ಕೇರಿಗೊಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಸಿರಿಗನ್ನಡಂ ಗೆಲ್ಗೆ. Thank you, sir, for your kind words.
We had many competitions for kids. I request Mr. Mansoor Ali Sub Inspector to distribute the prize to our kids. And I would like to call on stage Movita Man to announce the winner's name. Good morning everybody. Now I am going to read the names of the students, one who got the prizes. Attendance LKG boys. First place goes to Mohammad UK Afif Shahad. Second place goes to Mohammad Fazal Ayan. And third place goes to Mohammad Jishan Hydros. And attendance LKG girls. First place girls attendance LKG Alima Salwa, and second place goes to Fatima Zama Zainaba, and second place goes to Fatima Zama Zainaba. And third place goes to Amina Alina. Handwriting LKG boys. First place goes to Mohammad UK Afif. And second place goes to Mohammad Jishan Idros. And third place goes to Mohammad Araz Ali. And handwriting girls, LKG girls, first place goes to Fatima Zama Zainaba, and second place goes to Fatima Mazna, and third place goes to Manna Twaiba and Alima Samaira. I request Janab MK Manjanari, Headmaster of Sayyid Madani Educational Institution, Halekote, to address the gathering. ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆಯ ಇತಿಹಾಸದಲ್ಲಿಯೇ ಮೂರನೇ ಮೈಲುಗಲ್ಲಾಗಿ ಆಂಗ್ಲ ಮಾಧ್ಯಮ ಶಾಲೆ, ಇಂಗ್ಲಿಷ್ ಮೀಡಿಯಂ ಶಾಲೆ, ಉಳ್ಳಾಳ ಕೇಂದ್ರ ಜಮಾತ್ ಮತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಕನಸಿನ ಕೂಸಾಗಿ ನಮ್ಮ ಈ ಪರಿಸರದ ಎಲ್ಲ ಜನರ ಆಶಯದಂತೆ ಬಹಳಷ್ಟು ಉತ್ತಮ ರೀತಿಯಿಂದ ಇಲ್ಲಿ ಪ್ರಾರಂಭಗೊಂಡದ್ದು ಬಹುಶಃ ನಮಗೆಲ್ಲರಿಗೂ ಸಂತೋಷದಾಯಕವಾದಂತಹ ಒಂದು ವಿಚಾರವಾಗಿದೆ. ಇವತ್ತಿನ ನಮ್ಮ ಪ್ರಥಮ ವಾರ್ಷಿಕೋತ್ಸವದ ದಿವಸದಲ್ಲಿಯೇ ನಾವೆಲ್ಲರೂ ಅಭಿಮಾನ ಪಡುವಂಥ ಉಳ್ಳಾಳ ಪೊಲೀಸ್ ಠಾಣೆಯಲ್ಲಿ ಉನ್ನತ ಹುದ್ದೆಯಲ್ಲಿರುವಂಥ ನಮ್ಮೆಲ್ಲರ ಆತ್ಮೀಯರು ಆದಂಥ ಬಹುಶಃ ಇವತ್ತು ಸಮುದಾಯಕ್ಕೆ ಬಹಳಷ್ಟು ಹತ್ತಿರವಾಗಿ ಸಮುದಾಯದ ಯುವ ಜನಾಂಗಕ್ಕೆ ಮಾರ್ಗದರ್ಶಕರು, ಸಹೋದರರು ಆಗಿರುವಂಥ ಮನ್ಸೂರ್ ಅವರು ಬಹಳಷ್ಟು ಉತ್ತಮ ರೀತಿಯಿಂದ ನಮಗೆ ನಮ್ಮ ಮಕ್ಕಳ ಬಗ್ಗೆ ಕಾಳಜಿಯನ್ನ ವಹಿಸುವುದರ ಬಗ್ಗೆ ಮಾತನಾಡಿದ್ದಾರೆ. ಅವರು ಹೇಳಿದಂಥ ಇಡೀ ಅರ್ಧ ಗಂಟೆಯವರೆಗೆ ಅವರು ಏನು ನಮ್ಮೊಟ್ಟಿಗೆ ಮಾತನಾಡಿದ್ದಾರೋ ಆ ಎಲ್ಲ ವಿಚಾರಗಳನ್ನು ನಾವು ಮಂಥನ ಮಾಡಿದಾಗ ಅವರು ಹೇಳಿದಂಥ ಮಾತಿನ ಒಂದು ಮರ್ಮ ಏನಂತ ಹೇಳಿದ್ರೆ, ನಾವು ಮಕ್ಕಳನ್ನು ಬಹಳಷ್ಟು ಪ್ರೀತಿಸ್ತೇವೆ, ನಮ್ಮ ಮಕ್ಕಳಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೇವೆ, ನಮ್ಮ ಮಕ್ಕಳು ಏನು ಕೇಳಿದರೂ ನಾವು ಕೊಡ್ತೇವೆ, ಆದರೆ ನಾವು ನಮ್ಮ ಮಕ್ಕಳು ಏನು ಮಾಡುತ್ತಾರೆ ಎಂಬಂತ ಒಂದು ಕಾಳಜಿ ನಮ್ಮಲ್ಲಿ ಬೇಕು, ನಮ್ಮ ಮಕ್ಕಳು ಎಲ್ಲಿ ಇರ್ತಾರೆ ಎಂಬಂತ ಒಂದು ಕಾಳಜಿ ನಮಗೆ ಬೇಕು, ನಮ್ಮ ಮಕ್ಕಳು ಯಾರೊಟ್ಟಿಗೆ ಇರ್ತಾರೆ ಎಂಬಂತ ಒಂದು ಕಾಳಜಿ ತಂದೆ ತಾಯಿಯಂದಿರಾದಂಥ ನಮ್ಮೆಲ್ಲರಲ್ಲಿ ಇರಬೇಕು ಎಂಬಂತ ಒಂದು ಸೂಚನೆಯನ್ನು ಕೊಡುತ್ತಾ ಕಾರ್ಯಕ್ರಮವನ್ನ ಮನ್ಸೂರ್ ಸರ್ ಅವರು ಉದ್ಘಾಟಿಸಿದ್ದಾರೆ. ಖಂಡಿತವಾಗಿಯೂ ಹಾಗೆ ನಾವು ನಮ್ಮ ಮಕ್ಕಳಿಗೆ ಮೊಬೈಲ್ ಅನ್ನು ಕೊಡ್ತೇವೆ, ಮೊಬೈಲಲ್ಲಿ ಏನು ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ.
ಅಥವಾ ನಮ್ಮ ಮಕ್ಕಳಿಗೆ ವಾಹನವನ್ನು ತೆಗೆದುಕೊಡ್ತಾರೆ, ಅವರು ಎಲ್ಲಿ ಹೋಗ್ತಾರೆ, ಯಾರೊಟ್ಟಿಗೆ ಇರ್ತಾರೆ ಎಂಬುದಾದಂಥ ವಿಚಾರಗಳು ನಮಗೆ ತಿಳಿದಿಲ್ಲ. ಆದ್ದರಿಂದ ನಾವು ಅವರಿಗೆ ಯಾವ ಸವಲತ್ತುಗಳನ್ನು ನಾವು ನಮ್ಮ ಮಕ್ಕಳಿಗೆ ಕೊಡ್ತೇವೆಯೋ ಆ ಸವಲತ್ತುಗಳು ಯಾವ ರೀತಿಯಲ್ಲಿ ಉಪಯೋಗವಾಗುತ್ತೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಅದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅಡುಗೆ ಮನೆಯಲ್ಲಿ ನಾವಿದ್ದಾಗ ನಮ್ಮ ಮನೆಯೊಳಗೇನೆ ನಮ್ಮ ಮಕ್ಕಳು ನಮ್ಮೊಟ್ಟಿಗೆ ಇಲ್ಲದಿದ್ದರೂ ಅವರ ಮೇಲೆ ಒಂದು ಕಣ್ಣು ಅಥವಾ ಒಂದು ನಿಗಾ ನಾವು ಇಟ್ಕೊಳ್ಬೇಕು ಅಂತೇಳಿ ಹೇಳಿದ್ದಾರೆ. ಖಂಡಿತವಾಗಿಯೂ ಅದನ್ನು ನಾವು ಮಾಡುತ್ತೇವೆ ಎಂಬಂತ ಒಂದು ಭರವಸೆಯು ನಮಗಿದೆ. ಈಗ ಬೆಳಿಗ್ಗೆ ನಾವು ಚಹಾ ಕುಡಿಯುವಂಥ ಸಮಯದಲ್ಲಿ ಇಲ್ಲಿ ಮಸೀದಿ ಅಧ್ಯಕ್ಷರು ಹೇಳಿದರು, ಮುಂದಿನ ದಿವಸಗಳಲ್ಲಿ ಅಲ್ಲಾಹನ ಅನುಗ್ರಹದಿಂದ ಇಲ್ಲಿ ಒಂದು PUCಯನ್ನು ಸಹ ನಾವು ಪ್ರಾರಂಭಿಸಬೇಕು ಅಂತೆ. ನಮ್ಮ ವಿದ್ಯಾರ್ಥಿಗಳು ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ ಅಂತ. ಆದ್ದರಿಂದ ಖಂಡಿತವಾಗಿಯೂ ಇದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಮಾಡಿಕೊಡುತ್ತದೆ. ಅದಕ್ಕೆ ನಾವು ಮಾಡಬೇಕಾದದ್ದು ಇಷ್ಟೇ, ಸಂಪೂರ್ಣವಾದಂಥ ನಮ್ಮ ಆರೋಗ್ಯಯುತವಾದಂಥ ಮನಸ್ಸಿನಿಂದ ಅದಕ್ಕೆ ಏನೆಲ್ಲ ಸಹಕಾರಗಳು ಬೇಕು ಆ ಎಲ್ಲ ಸಹಕಾರಗಳನ್ನು ನಾವು ಮಾಡಿದಾಗ ಖಂಡಿತವಾಗಿಯೂ ಉಳ್ಳಾಲದಲ್ಲಿ ಟಿಪ್ಪು ಸುಲ್ತಾನ್ ಶಾಲೆ ಕನ್ನಡ ಮಾಧ್ಯಮದಲ್ಲಿ ಹೇಗೆ ಇತಿಹಾಸವನ್ನು ಸೃಷ್ಟಿಸಿದೆಯೋ ಅದೇ ರೀತಿಯಾದಂಥ ಇತಿಹಾಸವನ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿಯೂ ಸೃಷ್ಟಿಸಿದೆ ಎಂಬುದು ನಮ್ಮೆಲ್ಲರ ಭರವಸೆಯಾಗಿದೆ. ಅದಕ್ಕೆ ನೀವೆಲ್ಲರೂ ಸಹಕಾರವನ್ನು ಮಾಡುತ್ತೀರಿ ಎಂಬಂತ ಒಂದು ಆಶಯದೊಂದಿಗೆ ಉತ್ತಮವಾದಂತಹ ಒಂದು ಕಾರ್ಯಕ್ರಮ. ಕೇವಲ 1 ವರ್ಷದಲ್ಲಿ ನಮ್ಮ ವಿದ್ಯಾರ್ಥಿಗಳ ಆ ವೇಷಭೂಷಣವನ್ನು ನೋಡಿದಾಗಲೂ ಗೊತ್ತಾಗುತ್ತೆ ಯಾವ ರೀತಿಯಾದಂಥ ಶಿಸ್ತಿನಿಂದ ಸೈಯದ್ ಟಿಪ್ಪು ಸುಲ್ತಾನ್ ಇಂಗ್ಲಿಷ್ ಮಾಧ್ಯಮ ಶಾಲೆಯು ಶಿಸ್ತುಮಯವಾಗಿ ಈ 1 ವರ್ಷದಲ್ಲಿ ನಡೀತಾ ಇದೆ. ಎಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅಲ್ಲಿ ಮೊದಲು ಫಾತಿಯಾ ಓದಿದಂಥ ಒಂದು ವಿದ್ಯಾರ್ಥಿನಿಯನ್ನು ನಾವು ಗಮನದಲ್ಲಿಟ್ಟು ನೋಡಿದಾಗ ಖಂಡಿತವಾಗಿ ಗೊತ್ತಾಗಬಹುದು ಶಿಕ್ಷಣ ಮಟ್ಟಕ್ಕೆ ನಾಂದಿ ಯಾವ ರೀತಿ ಆಡಿದ್ದಾರೆ ಅಂತ. ಅಲ್ಲಿ ವೆಲ್ಕಮ್ ಡ್ಯಾನ್ಸ್ ಮಾಡುವಂಥ ವಿದ್ಯಾರ್ಥಿಗಳು ಅದು 1ನೇ ಕ್ಲಾಸಿಗೆ ತಲುಪಿದಂಥ ವಿದ್ಯಾರ್ಥಿಗಳಲ್ಲ, ಅವರು 1ನೇ ಕ್ಲಾಸಿಗಿಂತಲೂ ಒಳಗಿರುವಂಥ ವಿದ್ಯಾರ್ಥಿಗಳು, LKG UKG ಅಂತ ನಾವು ಏನು ಕರೀತೇವೆ ಆ ವಿದ್ಯಾರ್ಥಿಗಳು ಉತ್ತಮವಾಗಿ ನಮ್ಮೆಲ್ಲರನ್ನು ಸ್ವಾಗತಿಸಿದರು. ಇದರಿಂದ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಯಾವ ರೀತಿಯಲ್ಲಿ ಶಿಸ್ತುಮಯವಾಗಿ ಅಲ್ಲಿ ಅಧ್ಯಾಪಕರುಗಳು MS ಮಲ್ಲಾರ್ ರವರ ಮಾರ್ಗದರ್ಶನದಲ್ಲಿ ಮಾಡಿದ್ದಾರೆ ಅಂತ. ಅದನ್ನು ಉಳಿಸಿ ಬೆಳೆಸುವಂತ ಜವಾಬ್ದಾರಿ ಹೆತ್ತವರಾದಂತ ನಮ್ಮೆಲ್ಲರ ಮೇಲೆ ಇದೆ. ಅದನ್ನು ನೀವು ಖಂಡಿತವಾಗಿ ಮಾಡಬೇಕು. ಟಿಪ್ಪು ಸುಲ್ತಾನ್ ಆಂಗ್ಲ ಮಾಧ್ಯಮ ಶಾಲೆಯು ಮುಂದೊಂದು ದಿವಸ ಇಲ್ಲಿ ಕಾಲೇಜಾಗಿ ಮಾರ್ಪಡಲಿ ಎಂಬ ಹಾರೈಕೆಯೊಂದಿಗೆ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. Thank you for your kind words, sir. Now I request you please, sir, KMK Manganadi to distribute the prize to our kids. Neatness LKG boys, first place goes to Mohammad Ashmail and second place goes to Mohammad Nayan. Neatness LKG girls, first place goes to Khatijat Twaiba. And second place goes to Alima Samaira. And third place goes to Alima Atifa. Discipline LKG boys, first place goes to Muhammad Shahan Abdullah. And second place, please give me a clap. Second place goes to Muhammad Jishan Idros. Please, parents. And third place goes to Muhammad Fazal Ayan. And girls, discipline LKG girls, first place goes to Alima Samaira. And second place goes to Khatija Simpra and Fatima Safia Laiba. And third place goes to Aisha Rifa. And the secretary of Sayyid Madani Trust address the gathering. ಎಲ್ಲರಿಗೂ ಅಸ್ಸಲಾಮು ಅಲೈಕುಂ. ಈ ಒಂದು ಕಾರ್ಯಕ್ರಮದಲ್ಲಿ
ಮಾತಾಡುವಂಥದ್ದೇನಿಲ್ಲ, ಎಲ್ಲವನ್ನು ನಮ್ಮ ಪೊಲೀಸ್ ಅಧಿಕಾರಿಯವರು ವಿವರಿಸಿ ಹೇಳಿದ್ದಾರೆ. ಆನಂತರ ಮಾತಾಡಿದಂಥ KMK ಅವರು ಸಹ ಮನಮುಟ್ಟುವಂತೆ ಮಾತಾಡಿದ್ದಾರೆ. ಇಲ್ಲಿನ ಈ ಒಂದು ಸಂತೋಷದ ವಾತಾವರಣದ ಮಧ್ಯದಲ್ಲಿಯೂ ನನಗೆ ಒಂದು ಬೇಸರದ ಒಂದು ಅನುಭವ ಆಗ್ತಾ ಇದೆ. ಬಹಳ ದುಃಖಕರವಾದಂಥ ಒಂದು ಅನುಭವವು ನನಗೆ ಆಗ್ತಾ ಇದೆ. ಯಾಕೆಂದರೆ ಕಳೆದ 39 ವರ್ಷಗಳಲ್ಲಿ ಇಲ್ಲಿ ಸೇವೆ ಮಾಡಿದಂತಹ ನಮ್ಮ ಇಲ್ಲಿನ ಮುಖ್ಯೋಪಾಧ್ಯಾಯರಾದಂತಹ MH ಮಲಾರ್ ಅವರು ಈ ತಿಂಗಳ 31ನೇ ತಾರೀಕಿಗೆ ಇಲ್ಲಿಂದ ನಿವೃತ್ತಿಯಾಗಲಿದ್ದಾರೆ. ಇದು ನಾವು ಅವರನ್ನು ಇಲ್ಲಿಂದ ಕಳಿಸಿಕೊಡುವುದಲ್ಲ, ಅವರಾಗಿ ಹೋಗುವುದು ಅಲ್ಲ, ಅವರಿಗೆ ಮನಸ್ಸಿಲ್ಲ. ಸರ್ಕಾರದ ಒಂದು ನಿಯಮದಂತೆ ಒಂದು ಶಾಲೆಯಲ್ಲಿ ಇಷ್ಟು ವರ್ಷ ಸೇವೆ ಮಾಡಬೇಕು, ಆನಂತರ ಅವರು ರಿಟೈರ್ಮೆಂಟ್ ಆಗಬೇಕು ಎಂಬ ಒಂದು ನಿಯಮದಂತೆ ಇಲ್ಲಿಂದ ಅವರು ಹೋಗ್ತಾ ಇದ್ದಾರೆ. ಇಲ್ಲಿ ಒಂದು ವಿಶೇಷ ಅವರ ಮನಸ್ಸಿನಲ್ಲಿ ಒಂದು ಅಪೇಕ್ಷೆ ಏನೆಂದರೆ, ಕನ್ನಡ ಮಾಧ್ಯಮ ಶಾಲೆ ನಮ್ಮ ದರ್ಗಾ ಸಮಿತಿಯ ಅಧೀನದಲ್ಲಿ ಒಂದು ಹಳೆ ಕೋಟೆಯಲ್ಲಿ, ಇನ್ನೊಂದು ಕೋಟೆ ಬರ್ತದೆ. ಹಳೆ ಕೋಟೆಯಲ್ಲಿ ಯಾವ ರೀತಿ KMK ಮಂಜನಾಡಿಯವರು ಅವರ ಆ ಒಂದು ಪ್ರಯತ್ನದಿಂದ ಮುಂದುವರಿಸಿಕೊಂಡು ಹೋಗ್ತಾರೆ, ಅದೇ ರೀತಿಯಾಗಿ ಮಲಾರ್ ಸರ್ ಅವರ ಪ್ರಯತ್ನದಿಂದ ಈ ಒಂದು ಶಾಲೆ ಮುಂದುವರಿತಾ ಬಂದಿದೆ. ಈ ಕನ್ನಡ ಮಾಧ್ಯಮ ಶಾಲೆ ಇಲ್ಲಿ ಬಂದಾಗಬಾರದು, ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಈ ಶಾಲೆಯ ವಠಾರದಲ್ಲಿ ಒಂದು ಆಂಗ್ಲ ಮಾಧ್ಯಮ ಶಾಲೆ ಸ್ಥಾಪನೆ ಆಗಬೇಕು ಎಂಬ ಒಂದು ಪ್ರಯತ್ನದಿಂದ ನಮ್ಮ ದರ್ಗಾ ಸಮಿತಿಯವರು, ಇಲ್ಲಿನ ಎಲ್ಲ ಜನರು, ಮಸೀದಿಯವರು ಎಲ್ಲ ಸೇರಿಕೊಂಡು ಈ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ LKG ಮತ್ತು UKG ಈಗ ಅದರ ವಾರ್ಷಿಕೋತ್ಸವ ಆಗಿದೆ, ತಾವೆಲ್ಲ ಬಂದಿದೆ. ಇದು ನಿಮ್ಮ ಈ ಪ್ರೋತ್ಸಾಹ ಇಲ್ಲಿಗೆ ನಿಲ್ಲಬಾರದು, ಇದು ಮುಂದುವರಿಬೇಕು. ಅಲ್ಲಿನ ಮಲಾರ್ ಸರ್ ಹೆಡ್ ಮಾಸ್ಟರ್ ಹೋಗಿದ್ದಾರೆ ಎಂಬುದಾಗಿ ನೀವು ಏನೂ ಒಂದು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನಿಮ್ಮ ಮಕ್ಕಳನ್ನು ಯಾವ ರೀತಿ ಈ ಮೊದಲು ಶಾಲೆಗೆ ಗಳಿಸಿಕೊಳ್ತಾ ಇದ್ದೀರಿ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಈ ಶಾಲೆಯನ್ನು ಉಳಿಸುವ ಒಂದು ಪ್ರಯತ್ನ ನಿಮ್ಮ ಕೈಯಲ್ಲಿ ಇರುತ್ತದೆ. ಆದ್ದರಿಂದ ನಿಮ್ಮಲ್ಲಿ ಅತಿಯಾಗಿ ವಿನಂತಿಸುವುದೇನೆಂದರೆ, ಯಾವ ರೀತಿ ಈ ಮೊದಲು ನಿಮ್ಮ ಪ್ರಯತ್ನ, ನಿಮ್ಮ ಸಹಕಾರ, ಸಹಾಯ ಈ ಶಾಲೆಗೆ ಇತ್ತು, ಅದೇ ರೀತಿಯಾಗಿ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂಬುದಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಮತ್ತು ಮಕ್ಕಳ ಬಗ್ಗೆ ಗಮನ ಹರಿಸುವುದನ್ನು ನಮ್ಮ ಅಧಿಕಾರಿಯವರು ಹೇಳಿದ್ದಾರೆ, ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಅದೇ ರೀತಿಯಾಗಿ ಶಾಲೆಯ ಸಂಪರ್ಕ, ಇದು ಬೇರೆ ಒಂದು ಪ್ರದೇಶ ಅಲ್ಲ, ಇದು ನಿಮ್ಮದೇ ಶಾಲೆ ಎಂಬುದಾಗಿ ಯಾವಾಗಲೂ ನೀವು ಕ್ಲಾಸಿನ ಅಧ್ಯಾಪಕರೊಂದಿಗೆ, ಟೀಚರ್ಸ್ಗಳೊಂದಿಗೆ ವಿವರಿಸಿಕೊಂಡು ಆಯಾ ದಿನದ ಪ್ರಗತಿಯನ್ನು ನೀವು ನಿಮ್ಮ ಮಕ್ಕಳ ಬಗ್ಗೆ ಕೇಳ್ತಾ ಇರಬೇಕು. ಯಾಕೆಂದರೆ ಇಬ್ಬರು ಟೀಚರ್ಸ್ಗಳು LKG ಮತ್ತು UKG ಎಲ್ಲಿರುವ ಟೀಚರ್ಸ್ಗಳು ಬಹಳ ಅನುಭವಿಸ್ತರು. ನಿಮ್ಮೊಂದಿಗೆ ಯಾವಾಗಲೂ ಸೌಜನ್ಯವಾಗಿ ಮಾತಾಡಿ ನಿಮ್ಮ ಏನು ಪ್ರಶ್ನೆ ಇದೆ, ಏನು ಸಮಸ್ಯೆ ಇದೆ, ಅದಕ್ಕೆ ಉತ್ತರ ಕೊಡುವಂಥ ಒಂದು ಶಕ್ತಿ, ಸಾಮರ್ಥ್ಯ ಅವರಲ್ಲಿದೆ. ಆದ್ದರಿಂದ ನೀವು ದಯವಿಟ್ಟು ಈ ಶಾಲೆಯೊಂದಿಗೆ ಸಂಪರ್ಕವನ್ನು ಇಟ್ಟು ನಿಮ್ಮ ಮಕ್ಕಳ ಬಗ್ಗೆ ಕ್ಷೇಮ ಸಮಾಚಾರವನ್ನು ವಿಚಾರಿಸಿಕೊಂಡು ಇರಬೇಕು ಎಂಬುದಾಗಿ ಹೇಳುತ್ತಾ, ಅದೇ ರೀತಿಯಾಗಿ ನಾವೊಂದು MH ಮಲಾರ್ ಅವರಿಗೆ ಸನ್ಮಾನ ಸಮಾರಂಭವನ್ನು ಇಟ್ಟುಕೊಂಡಿದ್ದೇವೆ. ಅದಕ್ಕಿಂತ ಡೇಟ್ ಫಿಕ್ಸ್ ಆಗಲಿಲ್ಲ. ಆ ಒಂದು ಸಮಾರಂಭದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಬೇಕು, ಅವರಿಗೆ ಶುಭ ಹಾರೈಸಬೇಕು ಎಂಬುದಾಗಿ ಹೇಳುತ್ತಾ, ಮತ್ತು ನಾನು ಈ ವೇದಿಕೆಯಲ್ಲಿ ಒಂದು ವಿನಂತಿ ಮಾಡುವುದಾಗೆಂದರೆ, ಪೊಲೀಸ್ ಅಧಿಕಾರಿಯವರಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪರಿಸ್ಥಿತಿ ಬಹಳ ಅಧೋಮಯವಾಗಿರುತ್ತದೆ. ಇದು ನೀವು ಸಿಕ್ಕಿದ್ದಕ್ಕೆ ಹೇಳುವುದು ಎಂಬುದಾಗಿ ಅಲ್ಲ. ನಾನು ಸಾಧಾರಣ ದಕ್ಷಿಣ ಕನ್ನಡ ಜಿಲ್ಲೆಯ ಸೂಪರಿಂಟೆಂಡೆಂಟ್ ಆದಂತಹ ಒಬ್ಬರು ಕೆಂಪಯ್ಯರವರು SP ಆಗಿದ್ದಾಗಲೇ ನಾನು ಶಾಂತಿ ಸಮಿತಿ ಸಭೆಗೆ ಹೋಗ್ತಾ ಇದ್ದೆ. ಸಣ್ಣ ಪುಟ್ಟ ಗಲಭೆ ಆಗುವಾಗ ಅದರ ಬಗ್ಗೆ ಆ ಶಾಂತಿಯನ್ನು ಕಾಪಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೆ. ಈಗಲೂ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಕಡೆ ನಮ್ಮ ಯುವಕರಿಗೆ ಅನ್ಯಾಯ ಆಗ್ತಾ ಇದೆ. ಅದನ್ನು ಧೈರ್ಯವಾಗಿ ಎದುರಿಸುವಂಥ ಶಕ್ತಿ ಅಲ್ಪಸಂಖ್ಯಾತರಿಗೆ ಇರುವುದಿಲ್ಲ. ಯಾಕೆಂದರೆ ಈಗಿನ ಪರಿಸ್ಥಿತಿ ಆಗಿ ತಾವೊಂದು ಪೊಲೀಸ್ ಅಧಿಕಾರಿಯಾಗಿ ಅದು ಒಂದು ಕಡೆಗೆ ಮಾತ್ರವಲ್ಲ, ಎರಡು ಸಮುದಾಯದಲ್ಲಿ ಒಂದು ಸೌಹಾರ್ದತೆ ತರುವಂಥ ಒಂದು ಪ್ರಯತ್ನವನ್ನು ತಾವುಗಳು ಮಾಡಬೇಕು ಎಂಬುದಾಗಿ ವಿನಂತಿಸುತ್ತಾ ನನ್ನ ಮಾತನ್ನು ಮುಗಿಸಿದರೆ. ಜೈ ಹಿಂದ್.
Thank you, sir. Now I request A.K. Mohiddin Sahib to give memento to Janab Mansoor Ali Sub Inspector, Ullal Police Station. Thank you, sir. I would request once again A.K. Mohiddin Sahib to give memento to KMK Manjanadi, that master of Syed Madan Educational Institute, Kotepura Ullal. LKG boys, first place goes to Muhammad UK Afif. And second place goes to Anas Abdul Kader. Please collect the prize, parents. Please. No. And third place goes to Muhammad Fazalayan. Muhammad Nayan and Abish Muhammad. Third. And studying LKG girls. First place goes to Fatima Zama Zainaba and Mariam Mukhtar Ahmad. First place. And second place goes to Maimuna Aisha Amra. And third place goes to Manna Twaiba. Drawing. Thank you, sir. Now I request Janab Abdul Samad TIPPU Sulthan School Secretary Betterment Committee to distribute the prize to our kids. Drawing competition, LKG boys, first place goes to Fatima Zama Zainaba. And second place goes to Muhammad Nayan. Second place goes to Muhammad Nayan. And third place goes to Nafisat Rishana and Maria Mukhtar Ahmad. Singing competition, LKG. First place goes to Muhammad Fazalayan. Second place goes to Itimono Muhammad Mahir and Alima Salwa. And third place goes to Khatija Simra. Speech competition, LKG. First place goes to Fatima Mazna. Please, parents. And second place goes to Manna Twaiba. And third place goes to Muhammad Shahan. Thank you, sir. Thank you, Mohita. Next, I request UK Abbas, the President of Jumma Masjid Kotepura, to distribute the prize to the children. Parents, kindly clap your hand. Clapping is the best motivation to our kids. Clay modeling competition, LKG. First place goes to Anas Abdul Kader and Fatima Mazna. Second place goes to Manna Twaiba. And third place goes to Muhammad Nayan.
competition LKG. First place goes to Ibtimono Muhammad Mahir. And second place goes to Manna Toiba. And third place goes to Abubakar Asil. Fancy dress competition LKG boys. First place goes to Muhammad Shahan. Second place goes to Muhammad Sahar and Muhammad Faizan Ismail. Faizan. And third place goes to Muhammad Nayan and Muhammad Shahan Abdullah. Fancy dress competition LKG girls. First place goes to Manna Toiba. Second place goes to Maimuna Aisha Amra. And third place goes to Fatima Suwa Zohara and Amina Alina. Now I request Janab TIPPU Sulthan School Betterment Committee member to distribute the prize to our kids. Now UKG students, attendance UKG boys, first place goes to Muhammad Ali Rayyan, second place goes to Muhammad Mashir, and third place goes to Muhammad Izan Eke. Attendance UKG girls, first place goes to Fatima Asna, second place goes to Aisha Sadupa and Sara Afra, and third place goes to Fatima Marwa Mohammed. Handwriting UKG boys, first place goes to Ashim bin Ashraf, and second place goes to Muhammad Qadir Tanveer and Muhammad Ismail Rihan, and third place goes to Umar Niyaz and Muhammad Qadir Afil. Handwriting UKG girls, first place goes to Aisha Nafisa Shala and Amina Fatima Hamna, and second place goes to Aisha Naima and Maimuna Falila, and third place goes to Sara Afra and Aisha Azmi Ashif. Neatness UKG boys, first place goes to Fauzan Abdul Aziz and Ashim bin Ashraf. And second place goes to Kanit Muhammad Hussain. And third place goes to Muhammad Qadir Tanveer. Neatness UKG girls, first place goes to Mariam Munaza. And second place goes to Fatima Nahana and Fatima Hasna. And Asna.
competition, UKG boys, first place goes to Fauzan Abdul Aziz. Second place goes to Mohammad Bashir Riyan. And third place goes to Mohammad Izan AK. Second place goes to Mohammad Bashir Riyan. And third place goes to Mohammad Izan AK. Fancy dress UKG girls, first place goes to Aisha Nefisa Sahala and Sara Hafra. And second place goes to Fatima Marwa Mohammed and Aisha Sadupa. And third place goes to Fatima Nahana and Amina Fatima Hamna. Thank you. I welcome Janab M.H. Mallar, Headmaster of TIPPU Sulthan School, Kotepura Ullal, to distribute the prize to the parent. Hamdan parent, LKG Hamdan parent. So Hamdan parents, LKG section.